ಟಿವಿಎಸ್ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟ ಸೇವೆ ಹಾಗೂ ಬಿಡಿ ಭಾಗಗಳ ಮಾರಾಟ ಸಂಸ್ಥೆಯಾಗಿರುವ ಯುನೈಟೆಡ್ ಟಿವಿಎಸ್ನ ನೂತನ ಶೋರೂಮ್ ಬಿಸಿ ರೋಡ್ ಕೈಕಂಬದ ಶಾಂತಿ ಅಂಗಡಿ ಬಳಿಯ ಬಿಎಚ್ಬಿ ಟವರ್ನಲ್ಲಿ ಸೋಮವಾರ ಬೆಳಿಗ್ಗೆ ಲೋಕಾರ್ಪಣೆಗೊಂಡಿತು. ಸಾಯಿರಾಧ ಗ್ರೂಪಿನ ವ್ಯವಸ್ಥಾಪಕ ನಿರ್ದೇಶಕ ಮನೋಹರ್ ಎಸ್ ಶೆಟ್ಟಿ ನೂತನ ಶೋರೂಮ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಾಹನಗಳ ಮಾರಾಟ ಒಂದು ಬಾರಿ ಮಾತ್ರ ನಡೆಯುತ್ತದೆ, ಆದರೆ ಸೇವೆ ನಿರಂತರವಾಗಿರುತ್ತದೆ. ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಿದಾಗ ಅದು ಯಶಸ್ವಿ ಸಂಸ್ಥೆಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಇಂಥ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಸರ್ವಿಸ್ ಇಸ್ ದ ಮೇನ್ ಪಾಯಿಂಟ್. ಯಾಕೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರಬೇಕಾದ್ರೆ ಸರ್ವಿಸ್ನಲ್ಲಿ ಬರಬೇಕು. ನಮ್ಮ ಸರ್ವಿಸ್ ಟೀಮ್ ಉಮೇಶ್ ಮತ್ತು ಅವರ ಟೀಮಿಗೆ ನಾನು ಒಂದೇ ಹೇಳ್ತಾ ಇದ್ರೆ, ಸರ್ವಿಸ್ ನೀವು ಎಷ್ಟು ಕೊಟ್ಟಿದ್ರೆ ಅಷ್ಟು ವೆಹಿಕಲ್ ನೀವು ಸೇಲ್ ಮಾಡ್ತೀರಿ. ದ ಮೂಮೆಂಟ್ ಯು ಫೇಲ್ ಇನ್ ಸರ್ವಿಸ್, ವೆಹಿಕಲ್ ಒಂದ್ಸಲ ಸೇಲ್ ಮಾಡ್ಬೋದು, ಒಂದ್ಸಲ ರಿಲೇಶನ್ಶಿಪ್ ಇರಬಹುದು. ಸರ್ವಿಸ್ ಹಾಗೆ ಅಲ್ಲ, ಸರ್ವಿಸ್ ಇಸ್ ಅ ಲಾಂಗ್ ಟರ್ಮ್ ರಿಲೇಶನ್ಶಿಪ್. ನಮ್ಗೆ ಎಲ್ಲರಿಗೆ ನಾವು ಖುಷಿ ಕೊಡಬೇಕಾದ್ರೆ ಸರ್ವಿಸ್ನಲ್ಲಿ ಖುಷಿ ಕೊಡಬೇಕು. ವೆಹಿಕಲ್ ಅವರ ಖುಷಿನಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರೆ, ಕಲರ್ ನೋಡ್ಕೊಂಡು ಪರ್ಚೇಸ್ ಮಾಡ್ತಾರೆ, ಅದು ನಿಮ್ಮ ಇದರಲ್ಲಿ ಖುಷಿ ಮಾಡೋದಲ್ಲ. ಬಿಸಿ ರೋಡ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ ಈಶ್ವರ್ ಭಟ್ ದೀಪ ಪ್ರಜ್ವಲಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಪ್ರಯತ್ನದೊಂದಿಗೆ ದೈವಾನುಗ್ರಹವು ಒದಗಿ ಬಂದಾಗ ಕಾರ್ಯ ಪರಿಪೂರ್ಣತೆ ಪಡೆಯಲು ಸಾಧ್ಯವಾಗುತ್ತದೆ. ದ್ವಿಚಕ್ರ ವಾಹನದಲ್ಲಿ ಕ್ರಾಂತಿ ಮಾಡಿದ ಟಿವಿಎಸ್ ಸಂಸ್ಥೆ ಇಲ್ಲಿ ಅದರ ಶಾಖೆಯನ್ನ ಆರಂಭಿಸುವ ಮೂಲಕ ಈ ಭಾಗದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದರು. ನಮ್ಮ ಪ್ರಯತ್ನವೂ ಮಾತ್ರ ಸಾಕಾಗಲಿಲ್ಲ, ದೈವಾನುಗ್ರಹವೂ ಬೇಕು. ಎಲ್ಲವೂ ಒಂದುಗೂಡಿದಾಗ ಅದು ಪರಿಪೂರ್ಣತೆ ಅಂತ ಹೇಳುವಂತಹದ್ದು ಬರ್ತದೆ. ಎಷ್ಟೋ ವರ್ಷದಿಂದ ದ್ವಿಚಕ್ರ ವಾಹನದ ವಿಷಯದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ಈ ಒಂದು ಸಂಸ್ಥೆ ಇವತ್ತಿನ ದಿವಸ ಇಲ್ಲಿ ವಿಶೇಷವಾಗಿ ಅದರ ಶಾಖೆಯನ್ನು ಆರಂಭಿಸಿದ್ದು ಬಹಳ ಸಂತೋಷ ಪಡ್ತದೆ. ಸಾಯಿರಾಧ ಮೋಟಾರ್ಸ್ನ ಜನರಲ್ ಮ್ಯಾನೇಜರ್ ವೈಜನಾಥಾಚಾರ್ಯ ಬಿಡಿ ಭಾಗಗಳ ಘಟಕವನ್ನು ಉದ್ಘಾಟಿಸಿದರು. ಬಿಎಚ್ಬಿ ಸಂಕೀರ್ಣದ ಮಾಲೀಕ ಮೊಹಮ್ಮದ್ ಸಾದಿಕ್ ವರ್ಕ್ ಶಾಪ್ ಉದ್ಘಾಟಿಸಿದರು. ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷ ಬಿ ವಿಶ್ವನಾಥ್, ಜೆಸಿಇ ಬಂಟ್ವಾಳದ ಅಧ್ಯಕ್ಷ ದಯಾನಂದ್ ರೈ, ಸಂಸ್ಥೆಯ ಆಡಳಿತ ಪಾಲುದಾರ ಉಮೇಶ್ ಆರ್ಮೂಲ್ಯ, ಪಾಲುದಾರರಾದ ಲೋಹಿತ್ ವಿಶ್ವಾಸ್ ವೇದಿಕೆಯಲ್ಲಿದ್ದರು. ಹಿರಿಯ ಗ್ಯಾರೇಜ್ ಮಾಲಕ ಸೇಸಪ್ಪ ಮೂಲ್ಯ ಅವರನ್ನ ಸನ್ಮಾನಿಸಲಾಯಿತು. ನೂತನ ಗ್ರಾಹಕರಿಗೆ ಕೀ ಹಸ್ತಾಂತರಿಸಲಾಯಿತು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.